ನಾನು ಕಳೆದ 5 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡು ಬಂದಿದ್ದೇನೆ. ತುಳುವರ ಪ್ರೀತಿ ಗೌರವಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದ ಹಾಗೆ ನೋಡಿಕೊಂಡು ಅವರ ಪ್ರೀತಿಯನ್ನ ಈ ದಿನದವರೆಗೆ ಉಳಿಸಿಕೊಂಡು ಬಂದಿದ್ದೇನೆ. ಆದರೆ ಚಿತ್ರರಂಗದಲ್ಲಿ ನನ್ನ ಬೆಳವಣಿಗೆಯನ್ನ ಸಹಿಸಲಾಗದ ಕೆಲವು ಕಿಡಿಗೇಡಿಗಳು ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಬರಹಗಳನ್ನು ಹರಿಯಬಿಟ್ಟಿದ್ದಾರೆ ಅಂತ ತುಳು ಕನ್ನಡ ಸಿನಿಮಾ ನಿರ್ದೇಶಕ ಇಸ್ಮಾಯಿಲ್ ಮೂಡ್ಶೆಡ್ಡೆ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ 2 ತುಳು ಹಾಗೂ 2 ಕನ್ನಡ ಸಿನಿಮಾವನ್ನು ನಿರ್ದೇಶಿಸಿದ್ದು, ಈ 2 ಸಿನಿಮಾಗಳಿಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ನನ್ನ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಇದೀಗ ನಾನು ಮುಂಬೈ ಟು ಭಟ್ಕಳ ಕನ್ನಡ ಸಿನಿಮಾವನ್ನ ತಯಾರಿಸ್ತಾ ಇದ್ದು, ಈ ಸಿನಿಮಾದ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದ್ದು, ಇದರೊಂದಿಗೆ ತುಳುವಿನಲ್ಲಿ ಭೋಜರಾಜ್ MBBS ಅನ್ನುವ ಸಿನಿಮಾವು ಬಿಡುಗಡೆಗೆ ಸಿದ್ಧವಾಗಿದೆ. ನನ್ನ ಚಿತ್ರರಂಗದ ಬೆಳವಣಿಗೆಯನ್ನು ಸಹಿಸಲಾಗದ ಕೆಲವು ಕಿಡಿಗೇಡಿಗಳು ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಬರಹಗಳನ್ನು ಪೋಸ್ಟ್ ಮಾಡಿದ್ದಾರೆ. ನಾನು ಊರಲ್ಲಿಲ್ಲದ ಸಮಯವನ್ನು ಬಳಸಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದರು. ಈ ಬಗ್ಗೆ ನಾನು ಸೈಬರ್ ಕ್ರೈಮ್ಗೆ ದೂರನ್ನು ನೀಡಿದ್ದು, ಮುಂದಿನ ಕಾನೂನು ಕ್ರಮಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿದ್ದೇನೆ ಅಂತ ಹೇಳಿದರು. ಕಳೆದ 2 ದಿನಗಳಿಂದ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ವಾಟ್ಸಪ್ ಸಾಮಾಜಿಕ ಜಾಲತಾಣದ ಮೂಲಕ ಹರಿದಾಡುತ್ತಿದೆ. ಒಂದು 5 ಮಂದಿಯ ನಂಬರ್ ಸಿಕ್ಕಿದೆ. ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ನನಗೆ ಬೇಜಾರೇನೆಂದರೆ, ನಾನು 4 ಸಿನಿಮಾ ಮಾಡಿದ್ದೇನೆ. 2016ರಿಂದ ಇದುವರೆಗೆ 4 ಸಿನಿಮಾ ಮಾಡಿದ್ದೇನೆ. ಆಲ್ರೆಡಿ 2 ಸಿನಿಮಾ ಬಿಡುಗಡೆ ಆಗಿದೆ, ಇನ್ನೆರಡು ಬಿಡುಗಡೆ ರೆಡಿ ಇದೆ. ಭೋಜರಾಜ್ MBBS ತುಳು ಸಿನಿಮಾ ಮತ್ತು ಮುಂಬೈ ಟು ಭಟ್ಕಳ ಕನ್ನಡ ಸಿನಿಮಾ ಇದು ರೆಡಿ ಇದೆ ಆಲ್ರೆಡಿ. ಆದರೆ ಇತ್ತೀಚೆಗೆ ನನ್ನ ಭಟ್ಕಳ ಸಿನಿಮಾ ತಕ್ಷಣ ಅದು ಲವ್ ಜಿಯಾಗಿ ಸಂಬಂಧಪಟ್ಟ ಸಬ್ಜೆಕ್ಟ್ ಅಂತ ಅಪೋಸ್ ಆಗ್ತಿದ್ದಾರೆ. ನಾನು ಮತಾಂತರ ಮಾಡೋಕ್ಕೋಸ್ಕರ ಹಿಂದೂ ತರುಣಿಯರಿಗೆ ಹೀರೋಯಿನ್ ಮಾಡಿ ಅವರಿಗೆ ಬುರ್ಕ ತೋರಿಸ್ತೀನಿ ಅಂತ ಹಾಕಿದ್ದಾರೆ. ನಿಜವಾಗಿ ಭಟ್ಕಳದಲ್ಲಿ ಹೀರೋಯಿನ್ ಮಾಡಿದ್ದು ಕ್ರಿಶ್ಚಿಯನ್ ಅವರು. ಇನ್ನು ತುಳು ಸಿನಿಮಾ ರಂಗದಲ್ಲಿ ಭೋಜರಾಜ್ MBBS ನನ್ನ ಬಿಡುಗಡೆಗೆ ಸಿದ್ಧವಾಗಿರೋ ಚಿತ್ರ ನೆಕ್ಸ್ಟ್ ಇಯರ್ ಬಿಡುಗಡೆ ಆಗಲಿದೆ. ಈ ಚಿತ್ರ ಕೂಡ ಬಿಡುಗಡೆ ಆದರೆ ನನಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಎಂಬ ಸತ್ಯ ಗೊತ್ತಿದೆ ಆಲ್ಮೋಸ್ಟ್ ನನಗೆ. ಇಲ್ಲೇನಾಗಿದೆ ಅಂದರೆ, ನನ್ನನ್ನು ಕಂಪ್ಲೀಟ್ ಹಿಂದೂಗಳಿಂದ ದೂರ ಮಾಡುವ ಒಂದು ಸತ್ಯಾಂತರ. ಇನ್ನು ನನ್ನ ವಿರುದ್ಧ ಇದುವರೆಗೂ ಯಾವುದೇ ಒಬ್ಬ ನಟಿಯಾಗಲಿ ಯಾವುದೇ ಒಬ್ಬ ನಿರ್ಮಾಪಕನಾಗಲಿ ದೂರು ದಾಖಲಿಸಿದ ಉದಾಹರಣೆ ಇಲ್ಲ. ಯಾವುದೇ ಪತ್ರಿಕೆಯಲ್ಲಿ ಕೂಡ ಬಂದ ಉದಾಹರಣೆ ಇಲ್ಲ. ಈ ಬಗ್ಗೆ ನಾನು ಈಗಾಗಲೇ ದೂರು ನೀಡುತ್ತಿದ್ದೇನೆ. ನಾನು ಇವತ್ತು ಬೆಳಗ್ಗೆ ಬಂದಷ್ಟೇ ಮೂಡಿಗೆರೆಯಿಂದ ನಾನು ದೂರು ನೀಡುತ್ತಿದ್ದೇನೆ. ಮತ್ತು ಇದನ್ನು ನಾನು ಕಡಾಖಂಡಿತವಾಗಿ ಇನ್ನೂ ನನ್ನನ್ನು ಬಿಡಿ ಬೇರೆ ಯಾರಿಗೂ ಈ ಥರ ಸುಳ್ಳು ಅಪವಾದ ಮಾಡಬಾರದು.